ಸಮುದ್ರದಲ್ಲಿ ಲೈಟ್ ಫಿಶಿಂಗ್, ಬುಲ್ಟ್ರಾಲ್, ಸಣ್ಣ ಕಣ್ಣಿನ ಬಲೆ ಬಳಕೆ ಮೊದಲಾದ ಅಕ್ರಮ ಮೀನುಗಾರಿಕೆ ತಡೆಯುವುದಕ್ಕೆ ಇದೀಗ ಮೀನುಗಾರಿಕಾ ಇಲಾಖೆ ವಿಶೇಷ ಕಾರ್ಯಾಚರಣೆ ಆರಂಭಿಸಿದೆ. ಲೈಟ್ ಫಿಶಿಂಗ್ ಮತ್ತು ಬುಲ್ಟ್ರಾಲ್ ಮೀನುಗಾರಿಕೆ ದೇಶದಲ್ಲಿ ನಿಷೇಧಿಸಿದ್ರೂ ಕರಾವಳಿಯಲ್ಲಿ ಮಿತಿ ಮೀರಿದೆ. ಈ ಕುರಿತು ಮೀನುಗಾರರ ಸಂಘಟನೆಗಳು ನಿರಂತರ ದೂರು ನೀಡುತ್ತಾ ಇದೆ. ಈ ನಡುವೆ ಮಂಗಳೂರು ಭಾಗದಲ್ಲಿ ಕೆಲವು ಬೋಟ್ಗಳ ನಡುವೆ ಸಂಘರ್ಷ ಉಂಟಾಗಿರುವ ಹಿನ್ನೆಲೆಯಲ್ಲಿ ಇಲಾಖೆ 3 ತಂಡಗಳನ್ನು ರಚಿಸಿ ಕಾರ್ಯಾಚರಣೆಗಿಳಿದಿದ್ದು, ಕೆಎಸ್ಆರ್ಪಿ ಪೊಲೀಸರ ನೆರವನ್ನು ಪಡೆಯಲಾಗಿದೆ. ಪರ್ಸಿನ್ ಬೋಟ್ನವರ ಲೈಟ್ ಫಿಶಿಂಗ್ನಿಂದಾಗಿ ಮೀನು ಸಂತತಿ ನಶಿಸಿ ಇತರ ಮೀನುಗಾರರಿಗೆ ಮೀನುಗಳೇ ಲಭ್ಯವಾಗ್ತಾ ಇಲ್ಲ ಎಂಬುದು ಟ್ರಾಲ್ ಬೋಟ್ ಹಾಗೂ ನಾಡಿದೋಣಿಯವರ ದೂರು. ಟ್ರಾಲ್ ಬೋಟ್ನವರು ಬುಲ್ ಟ್ರಾಲ್ ಮಾಡಿ ಅಕ್ರಮವೆಸಗ್ತಾ ಇದ್ದಾರೆ ಎಂಬುದು ಪರ್ಸಿನ್ ಬೋಟ್ನವರ ದೂರು. ಸಣ್ಣ ಕಣ್ಣಿನ ಬಲೆಗಳನ್ನು ಉಪಯೋಗಿಸಲಾಗ್ತಾ ಇದೆ. ಇದರಿಂದಾಗಿ ಅತಿ ಸಣ್ಣ ಮೀನುಗಳು ಕೂಡ ಬಲೆಗೆ ಬಿದ್ದು ಮತ್ಸ್ಯಕ್ಷಾಮವಾಗ್ತಾ ಇದೆ ಎನ್ನಲಾಗಿದೆ. 3 ದಿನಗಳಲ್ಲಿ 30ಕ್ಕೂ ಅಧಿಕ ಬೋಟ್ಗಳ ತಪಾಸಣೆ ನಡೆಸಲಾಗಿದ್ದು, 8 ಬೋಟ್ಗಳು ಲೈಟ್ ಫಿಶಿಂಗ್ ನಡೆಸಿರುವುದು ಪತ್ತೆಯಾಗಿದೆ. 5 ಬೋಟ್ಗಳು ನಿಗದಿಗಿಂತ ಸಣ್ಣ ಕಣ್ಣಿನ ಬಲೆಗಳನ್ನು ಬಳಸಿ ಮೀನು ಮರಿಗಳನ್ನು ಕೂಡ ಹಿಡಿತಾ ಇರುವುದು ಗಮನಕ್ಕೆ ಬಂದಿದೆ. ಅಕ್ರಮ ಪತ್ತೆಯಾದ ಬೋಟ್ಗಳ ಮಾಲಕರಿಗೆ ನೋಟಿಸ್ ಕಳುಹಿಸಲಾಗಿದೆ. ಮೀನಿನ ಕೊರತೆ ಹೆಚ್ಚಾದಂತೆ ಸಂಘರ್ಷ ಹೆಚ್ಚುತ್ತಾ ಇರುವುದು ಕಂಡು ಬಂದಿದೆ. ಕಡಲು ಪ್ರಕ್ಷುಬ್ಧತೆಯಿಂದ 1.5 ತಿಂಗಳು ಮೀನುಗಾರಿಕೆಗೆ ತೆರಳಲು ಸಾಧ್ಯವಾಗಿಲ್ಲ. 3 ತಿಂಗಳಲ್ಲಿ ಸುಮಾರು 30 ದಿನ ನಷ್ಟವಾಗಿದ್ದು, ಈ ವೇಳೆ ಪರ್ಸಿನ್ ಬೋಟ್ನವರು ಲೈಟ್ ಫಿಶಿಂಗ್ ಹೆಚ್ಚಿಸಿದ್ದಾರೆ. ಹೀಗಾಗಿ ಇಲಾಖೆ ಕಠಿಣ ಕ್ರಮಕ್ಕೆ ಮುಂದಾಗಿದೆ ಎನ್ನಲಾಗಿದೆ.